ಯುವಜನರು ಕೊರೋನಾ ಲಸಿಕೆ ಪಡೆಯಲು ಬಲು ಆಸಕ್ತಿ ತೋರಿಸುತ್ತಿದ್ದು 18ರಿಂದ 44 ವರ್ಷ ವಯೋಮಾನದವರೆಗೆ ಲಸಿಕೆಯನ್ನು ಸುಳ್ಯದ ಪುರಭವನದಲ್ಲಿ ನೀಡಲಾಯಿತು. ಮೊದಲು ಸ್ವಲ್ಪ ಆತಂಕದಿಂದಲೇ ಯುವಜನತೆ ಬಂದಿದ್ದರು. ನಂತರದಲ್ಲಿ ಪರಸ್ಪರ ಅನುಭವವನ್ನು ಹಂಚಿಕೊಂಡಾಗ ಈ ಆತಂಕ ದೂರ ಆಗಿದೆ ಎನ್ನುತ್ತಾರೆ ಯುವಕ ಯುವತಿಯರು. ಸುಳ್ಯದಲ್ಲಿ 18ರಿಂದ 44 ವರ್ಷ ವಯಸ್ಸಿನ ಒಟ್ಟು 170 ಮಂದಿ ಲಸಿಕೆ ಪಡೆದರು. ಅವರೆಲ್ಲರೂ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡಿದ್ದು, ಈ ಬಗ್ಗೆ ಮಾತನಾಡಿದ ಸುಳ್ಯ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕರುಣಾಕರ್, 18ರಿಂದ 44ರ ಹರೆಯದೊಳಗಿನವರು ಕೊರೋನಾ ಲಸಿಕೆ ಪಡೆಯಲು ಆಸಕ್ತಿ ತೋರಿಸುತ್ತಿದ್ದಾರೆ. ರಿಜಿಸ್ಟ್ರೇಷನ್ ಮಾಡಿದ 170 ಮಂದಿಯು ಕೋವಿಶೀಲ್ಡ್ ಲಸಿಕೆ ಪಡೆದಿದ್ದಾರೆ. ಮುಂದಿನ 7 ದಿನಗಳಲ್ಲಿ ಈ ಲಸಿಕೆ ನೀಡಲಾಗುವುದು. ಈ 7 ದಿನಕ್ಕೆ ನೋಂದಣಿ ಪೂರ್ತಿಯಾಗಿದೆ. ವಾಹನ ಸಂಚಾರ ಇಲ್ಲದ ಕಾರಣ ಎಲ್ಲರೂ ಲಸಿಕೆ ಪಡೆಯಲು ಬರುತ್ತಾರಾ ಎಂಬ ಅನುಮಾನವಿತ್ತು. ಆದರೆ ನೋಂದಣಿ ಮಾಡಿದ ಎಲ್ಲರೂ ಲಸಿಕೆ ಪಡೆದಿರುವುದು ಖುಷಿ ತಂದಿದೆ ಎಂದಿದ್ದಾರೆ. ನಾನು ಅರ್ಪಿತಾ. ನಾನಿವತ್ತು ಕೋವಿಡ್ ಲಸಿಕೆಯನ್ನು ಸುಳ್ಯದಲ್ಲಿ ಪಡೆದುಕೊಂಡಿದ್ದೇನೆ. ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೆ. 10 to 11 ಟೈಮಿಂಗ್ಸ್ ಕೊಟ್ಟಿದ್ದರು. ಅದರ ಪ್ರಕಾರ 10 to 11 ಟೈಮಿಂಗ್ಸ್ನಲ್ಲಿ ನಾನು ಲಸಿಕೆಯನ್ನು ಪಡೆದುಕೊಂಡೆ. ಇದೊಂದು ಹೊಸ ಎಕ್ಸ್ಪೀರಿಯನ್ಸ್. ಫಸ್ಟಿಗೆ ನೋಡಿದಾಗ ಭಯ ಆಗ್ತಿತ್ತು, ಆದರೆ ತಗೊಂಡ ಮೇಲೆ ಯಾವ ಎಫೆಕ್ಟ್ ಕೂಡ ನನಗೆ ಆಗಲಿಲ್ಲ. ಎಲ್ಲರೂ ಕೋವಿಡ್ ಲಸಿಕೆಯನ್ನು ಪಡೆದುಕೊಳ್ಳಿ, ಕೊರೋನಾವನ್ನು ತಡೆಗಟ್ಟಿ. ಕೋವಿಡ್ ಲಸಿಕೆ 18 ವರ್ಷದಿಂದ 45 ವರ್ಷದೊಳಗಿನವರಿಗೆ ಇಂದು ಸುಳ್ಯದಲ್ಲಿ ಕೋವಿಡ್ ಲಸಿಕೆಯನ್ನು ಕೊಟ್ಟಿರುತ್ತಾರೆ. ಕೋವಿಡ್ ಲಸಿಕೆಯನ್ನು ತಗೊಳ್ಳುವ ಮೊದಲು ಸ್ವಲ್ಪ ಭಯ ಇತ್ತು, ಹೇಗೋ ಏನು ಅಂತೇಳಿ. ತಗೊಂಡಾಗ ಏನು ಗೊತ್ತಾಗ್ತಾ ಇರಲಿಲ್ಲ, ಜಸ್ಟ್ ಒಂದು TT ಇಂಜೆಕ್ಷನ್ ತಗೊಂಡಾಗೆ ಆಗ್ತಾ ಇತ್ತು. ಆಮೇಲೆ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಯಿತು. ಆಮೇಲೆ ಈಗ ಏನಿಲ್ಲ, ನಾರ್ಮಲ್ ಆಗಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಕಾರ್ತಿಕ್ ಕುರುಂಜಿ. ಸನ್ಮಾನ್ಯ ಪ್ರಧಾನಿ ಮೋದಿಯವರ ಅಧಿಸೂಚನೆ